ಚಾರ್ಜ್ ಶೀಟ್ ಎಂಬ ವಿಭಿನ್ನ ಶೀರ್ಷಿಕೆಯುಳ್ಳ ಸಿನಿಮಾವೊಂದರ ಚಿತ್ರೀಕರಣ ಪ್ರಾರಂಭವಾಗಿದೆ. ಚಲನಚಿತ್ರದ ಮುಹೂರ್ತ ಸಮಾರಂಭ ನಗರದ ರೇಣುಕಾಂಬ ಸ್ಟುಡಿಯೋದಲ್ಲಿ ನೆರವೇರಿತು. ತಂಡಕ್ಕೆ ಆಶೀರ್ವದಿಸಲು ನಿರೀಕ್ಷೆಗಿಂತ ಜನ ಸೇರಿದ್ದು ಚಿತ್ರತಂಡಕ್ಕೆ ಸಂತಸ ತಂದುಕೊಟ್ಟಿದೆ. ಎಲ್ಲ ಮಾಧ್ಯಮ ಮಿತ್ರರು ಶುಭ ಕೋರಿದರು. ತಮ್ಮ ಚಿತ್ರದ ಪೋಸ್ಟರ್ಗಳಿಂದ ಗಾಂಧಿನಗರದಲ್ಲಿ ಭಾರೀ ಸದ್ದು ಮಾಡುತ್ತಿದ್ದು, ಹಿಂದೆಂದೂ ಕಾಣಸಿಗದ ಸಸ್ಪೆನ್ಸ್, ಕ್ರೈಮ್, ಥ್ರಿಲ್ಲರ್ ಕತೆ ಇದಾಗಿದೆ. ಸಿನಿಮಾ ನೋಡುವ ಪ್ರೇಕ್ಷಕ ಪ್ರಭುವಿಗೆ ಮನೋರಂಜನೆ ಕಟ್ಟಿಟ್ಟ ಬುತ್ತಿ. ಜೊತೆಗೆ ಪ್ರತಿಯೊಂದು ದೃಶ್ಯದಲ್ಲೂ ಟ್ವಿಸ್ಟ್ ಇರುತ್ತೆ ಎಂಬುದು ಚಾರ್ಜ್ ಶೀಟ್ ನಿರ್ದೇಶಕರಾದ ಗುರುರಾಜ್ ಕುಲಕರ್ಣಿಯವರ ಅನಿಸಿಕೆ. ಅಂದ ಹಾಗೆ ಚಾರ್ಜ್ ಶೀಟ್ ಚಿತ್ರವನ್ನು ಡಾಕ್ಟರ್ ಸುನಿಲ್ ಕಂಬಾರ್ ಮತ್ತು ಚೆನ್ನೈನ ಎಸ್.ಆರ್. ರಾಜನ್ ನಿರ್ಮಿಸುತ್ತಿದ್ದು, ಪಶ್ಚಿಮ ಬಂಗಾಳದ ಉಮಾ ಚಕ್ರಬೋರ್ತಿ ಸಹ ನಿರ್ಮಾಪಕರಾಗಿದ್ದಾರೆ. ಕತೆ ಸ್ವತಃ ನಿರ್ಮಾಪಕರಾದ ಡಾಕ್ಟರ್ ಸುನಿಲ್ ಕಂಬಾರ್ ಬರೆದಿದ್ದು, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ನಿರ್ದೇಶನ ಗುರುರಾಜ್ ಕುಲಕರ್ಣಿ ಮಾಡುತ್ತಿದ್ದಾರೆ. ರಂಗಸ್ವಾಮಿ ಛಾಯಾಗ್ರಹಣ, ಎಂ ತೀರ್ಥೋ ಸಂಗೀತ, ಥ್ರಿಲ್ಲರ್ ಮಂಜು ಸಾಹಸ ಚಿತ್ರಕ್ಕಿದ್ದು, ಪ್ರಮುಖ ಪಾತ್ರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಚೈತ್ರ ಕೊಟ್ಟೂರ್, ಬಾಲಾಜಿ ಶರ್ಮಾ, ಸಾಗರ್, ನಾಗೇಂದ್ರ ಅರಸ್, ಬಾಲರಾಜವಾಡಿ, ಗುರುರಾಜ್ ಹೊಸಕೋಟೆ ಮತ್ತು ಅತಿಥಿ ಪಾತ್ರವೊಂದರಲ್ಲಿ ಸಂಜನಾ ನಾಯ್ಡು ಬಣ್ಣ ಹಚ್ಚಿದ್ದಾರೆ. ಇನ್ನು ಕಥೆಯ ವಿಷಯಕ್ಕೆ ಬರುವುದಾದರೆ, ಒಂದು ಶಾಲಾ ಬಾಲಕಿಯ ಸಾವಿನ ಸುತ್ತ ಸುತ್ತುವ ಕಥೆ ಇದಾಗಿದ್ದು, ರೋಚಕ ತನಿಖೆಯೊಂದಿಗೆ ಶುರುವಾಗಿ ಅಷ್ಟೇ ರೋಚಕ ತಿರುವು ಪಡೆದುಕೊಂಡು ಸಾಗುತ್ತೆ. ಪ್ರೇಕ್ಷಕ ಕೊಡುವ ದುಡ್ಡಿಗೆ ಡಬ್ಬಲ್ ಮನೋರಂಜನೆ ನೀಡುವ ಭರವಸೆ ಚಿತ್ರತಂಡದ್ದು. ಕತೆ ಮತ್ತು ವಿಭಿನ್ನ ಚಿತ್ರಕಥೆಯೇ ಚಿತ್ರದ ಜೀವಾಳ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.